ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ನಾವು ಜೀವನ ಪರ್ಯಂತ ಒದ್ದಾಡಬೇಕಾಗಿರುತ್ತದೆ. ಈ ಒಂದು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ತಪ್ಪುಗಳು ಏನಪ್ಪಾ ಅಂದ್ರೆ, ನೀವು ಎದ್ದ ತಕ್ಷಣ ನಿಮ್ಮ ಕೈಯನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತಂ ಕರದರ್ಶನಂ ಎನ್ನುವ ಈ ಒಂದು ಮಂತ್ರವನ್ನು ಪಠಿಸಿ ಎದ್ದರೆ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಾ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ ತಕ್ಷಣ, ಎದ್ದಿದ ತಕ್ಷಣ ಕನ್ನಡಿ ನೋಡ್ತಾರೆ, ಕನ್ನಡಿಯಲ್ಲಿ ತಮ್ಮ ಮುಖವನ್ನೇ ತಾವು ನೋಡ್ಕೋತಾರೆ. ಇದು ಮಾಡುವುದು ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದು ಅನ್ನುವುದು ಒಂದು ಪ್ರಶ್ನೆಯಾಗಿದೆ. ಕನ್ನಡಿಯನ್ನು ಎದ್ದ ತಕ್ಷಣ ತಮ್ಮ ಮುಖವನ್ನು ತಾವು ಯಾವಾಗಲೂ ನೋಡಬಾರದು. ತಮ್ಮ ಮುಖವನ್ನು ತಾವು ನೋಡಿದರೆ ಏನಾಗುತ್ತೆ ಅಂದರೆ, ಈ ಒಂದು ಕರಾಗ್ರೆ ವಸತೆ ಲಕ್ಷ್ಮಿ ಹೇಳೋಕ್ಕಿಂತ ಮುಂಚೆನೆ ಕನ್ನಡಿ ಹತ್ರ ಹೋಗ್ಬಿಟ್ಟು ನಿಮ್ಮ ಮುಖ ನೀವು ನೋಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ, ಈ ಒಂದು ಪ್ರಕ್ರಿಯೆ ಯಾಕಪ್ಪ ಮಾಡಬಾರ್ದು ಅಂದ್ರೆ, ರಾತ್ರಿ ಮಲಗಿದಾಗ ನಮ್ಮ ಅಂತರಾತ್ಮ ಏನ್ ಮಾಡುತ್ತೆ, ಅದು ಒಮ್ಮೊಮ್ಮೆ ಸುತ್ತಾಡಕ್ ಹೋಗಿರುತ್ತೆ. ಅಂದ್ರೆ ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ನಾವು ಶವಾವಸ್ಥೆಯಲ್ಲೂ ಕೂಡ ಇರ್ತೀವಿ ಒಂದೊಂದ್ಸರಿ. ಅಂತಹ ಸಮಯದಲ್ಲಿ ನಿದ್ರಾವಸ್ಥೆಯಿಂದ ನೀವು ತಕ್ಷಣ ಆ ಒಂದು ಆತ್ಮ ಊರೆಲ್ಲ ತಿರುಗಾಡಿಕೊಂಡು ಬಂದಿರುತ್ತೆ. ಅದು ಒಳ್ಳೆ ಸ್ಥಳಗಳನ್ನು ತಿರುಗಾಡಿರುತ್ತೆ, ಮತ್ತೆ ಕೆಟ್ಟ ಸ್ಥಳಗಳಲ್ಲೂ ಹೋಗಿರುತ್ತೆ. ಮತ್ತೆ ತಿರುಗಾಡಾದ್ಮೇಲೆ ಕರೆಕ್ಟ್ ಆಗಿ ನಿಮ್ಮ ಒಂದು ದೇಹದಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅಂತಹ ಸಮಯದಲ್ಲಿ ನೀವು ಎದ್ದಿದ ತಕ್ಷಣ ನೋಡಿದ್ರೆ ಒಮ್ಮೊಮ್ಮೆ ಒಂದೊಂದು ಕೆಟ್ಟ ಸ್ಥಳಗಳಲ್ಲೂ, ಅಂದ್ರೆ ನಕಾರಾತ್ಮಕ ಶಕ್ತಿಗಳ ಸ್ಥಳದಲ್ಲೂ ಆ ಒಂದು ಆತ್ಮ ಪರಿಕಲ್ಪನೆ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಅಂತಹ ಸಮಯದಲ್ಲಿ ನೀವು ಕನ್ನಡಿಯನ್ನು ನೋಡಿದ್ರೆ ನಿಮ್ಮ ಜೀವನದಲ್ಲೂ ನಕಾರಾತ್ಮಕ ಶಕ್ತಿಗಳು ಬಹಳ ಬೇಗ ನಿಮ್ಮನ್ನು ಆಕರ್ಷಿಸುತ್ತೆ. ಹಾಗಾಗಿ ಈ ರೀತಿ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಯಾಕೆಂದ್ರೆ ಅದಕ್ಕೆ ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ರು ಮಲ್ಕೊಂಡಿರ್ತಾರೆ, ಒಂದು ವ್ಯಕ್ತಿ. ಆ ವ್ಯಕ್ತಿ ಮಲಗಿದಾಗ ಆ ವ್ಯಕ್ತಿಯ ಆತ್ಮ ಸುತ್ತಾಡಕ್ಕೆ ಹೋಗಿರುತ್ತೆ. ಅಂತಹ ಸಮಯದಲ್ಲಿ ಆ ಕನಸಿನಲ್ಲಿ ಏನಾಗಿರುತ್ತೆ, ಸುತ್ತಾಡ್ಕೊಂಡು ಬರ್ಬೇಕಾದ್ರೆ ಏನಾಗಿರುತ್ತೆ, ಅವರ ಹೆಂಡತಿ ಏನ್ ಮಾಡ್ತಾರೆ, ಒಂದು ಕೊಡಪಾನದಲ್ಲಿ ಅಂದ್ರೆ ಕೊಡದಲ್ಲಿ ನೀರನ್ನು ತಗೊಂಡ್ ಬರ್ತಾ ಇರ್ತಾರೆ. ಆ ನೀರನ್ನು ತಗೊಂಡ್ ಬರ್ಬೇಕಾದ್ರೆ ಏನಾಗುತ್ತೆ, ಈ ಒಂದು ಆತ್ಮ ನೀರನ್ನು ನೋಡ್ಬಿಟ್ಟು ಆ ನೀರಿನೊಳಗಡೆ ಹೋಗ್ಬಿಡುತ್ತೆ. ಆ ಹೆಂಡತಿ ಏನ್ ಮಾಡ್ತಾರೆ, ಆ ನೀರಿನ ಒಂದು ಕೊಡನ ಮುಚ್ಚಿಬಿಡ್ತಾರೆ ಒಂದು ಮುಚ್ಚಳಕದಿಂದ. ಆಮೇಲೆ ಈ ಆತ್ಮ ಒದ್ದಾಡುತ್ತೆ ಹೊರಗಡೆ ಬರಕ್ಕೆ, ಆ ಕೊಡದಿಂದ ಹೊರಗಡೆ ಬರಕ್ಕೆ ಅಂತ ಒದ್ದಾಡುತ್ತೆ. ಆದ್ರೆ ಅದಕ್ಕೆ ಬರಕ್ ಆಗೋದಿಲ್ಲ. ಆಗ ಹೆಂಡತಿ ಬಂದು ತನ್ನ ಗಂಡನನ್ನ ಏಳ್ಸಕ್ ಹೋದ್ರೆ ಆ ಗಂಡ ಶವವಾಗಿರ್ತಾನೆ. ಎಷ್ಟು ಕಷ್ಟಪಟ್ಟು ಏಳ್ಸಕ್ ಹೋದ್ರು ಹೇಳಕ್ ಆಗೋದಿಲ್ಲ ಅವನಿಗೆ. ಆಗ ಏನ್ ಮಾಡ್ತಾಳೆ, ತುಂಬಾ ಒಂಥರ ರೋದನೆ ಎಲ್ಲ ಮಾಡಾದ್ಮೇಲೆ ನೀರನ್ನು ಕುಡಿಸ್ಬೇಕು ಅಂತ ಹೇಳಿ ಆ ಒಂದು ಕೊಡದ ಮುಚ್ಚಳವನ್ನು ತೆಗಿತಾಳೆ. ತೆಗೆದ ತಕ್ಷಣ ಆ ಒಂದು ಕೊಡದಿಂದ ಆ ಆತ್ಮ ಹೊರಗಡೆ ಬಂದು ಮತ್ತೆ ತನ್ನ ದೇಹವನ್ನು ತಾನು ದೇಹದೊಳಗೆ ಬಂದು ಸೇರ್ಕೊಂಡಿದ ತಕ್ಷಣ ಆ ವ್ಯಕ್ತಿ ಮತ್ತೆ ಎದ್ದೇಳ್ತಾರೆ. ಎದ್ದಾದ್ಮೇಲೆ ಅದೆಲ್ಲ ಅಷ್ಟೊಂದು ಒಳ್ಳೇದಲ್ಲ, ನಕಾರಾತ್ಮಕ ಶಕ್ತಿಗಳನ್ನ ನಾವು ಆಹ್ವಾನ ಮಾಡ್ದಂಗಾಗುತ್ತೆ. ಹಾಗಾಗಿ ನಿಮ್ಮ ಮುಖವನ್ನು ನೀವು ಎದ್ದ ತಕ್ಷಣವೇ ನೋಡ್ಕೊಳ್ಳೋದು ಅಷ್ಟು ಸೂಕ್ತವಲ್ಲ. ನಮ್ಮ ಮುಖವನ್ನು ನೋಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ನಾವು ನಮ್ಮ ಕರಗಳನ್ನು ನೋಡ್ಕೋಬೇಕು. ಕರಗಳು ಅಂದ್ರೆ ನಮ್ಮ ಕೈ. ಈ ಕೈಯಲ್ಲಿ ಯಾಕೆ ನಾವು ಕೈಗಳನ್ನು ನೋಡ್ಕೋಬೇಕು ಅಂದ್ರೆ, ಇದರಲ್ಲಿ ಒಳ್ಳೊಳ್ಳೆ ಜೀವಕೋಶಗಳು ಇರುತ್ತೆ. ಅಂದರೆ ಟಿಶ್ಯೂಸ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಸಕಾರಾತ್ಮಕ ಜೀವಕೋಶಗಳು ಬೆಳಗಿನ ಜಾವದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಕ್ಟಿವೇಟ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ನೀವು ನಿಮ್ಮ ಕರಗಳನ್ನು ನೋಡಿದರೆ, ನಿಮ್ಮ ಕಣ್ಣುಗಳಿಂದ ನಿಮ್ಮ ಕರಗಳನ್ನು ನೋಡಿದರೆ ಸಕಾರಾತ್ಮಕತೆ ನಿಮ್ಮ ಒಳಗಡೆ ಪ್ರವೇಶಿಸುತ್ತದೆ. ಇದು ಒಂದು ಬಹು ಮುಖ್ಯವಾದಂತಹ ಒಂದು ರೀಸನ್ ಆಗಿದೆ. ಇನ್ನೊಂದೇನಪ್ಪಾ ಅಂದ್ರೆ, ಮಲಗಿ ಏಳ್ಬೇಕಾದ್ರೆ ನೀವು ತಕ್ಷಣವೇ ಕಣ್ಬಿಟ್ಟು ಮೇಲ್ಗಡೆ ನೋಡಬಾರ್ದು. ಮೇಲ್ಗಡೆ ನೋಡ್ದೇನೆ ಸ್ವಲ್ಪ ಹೊತ್ತು ನೀವು ಕಣ್ಣಲ್ಲೇ ಆ ನಿದ್ರೆನ ಎದ್ರೂ ಸ್ವಲ್ಪ ತಕ್ಷಣ ಕಣ್ಣು ಬಿಡದೆ ನಿಧಾನವಾಗಿ ನೀವು ಅಂದ್ರೆ ನಾರ್ಮಲ್ ಲೈಫಿಗೆ ಬಂದಾದ್ಮೇಲೆ ನೀವು ಕಣ್ಬಿಡ್ಬೇಕು. ತಕ್ಷಣ ಎದ್ದು ಕಣ್ಬಿಡಬಾರ್ದು. ಈ ರೀತಿ ಮಾಡುವುದು ಅಷ್ಟು ಒಳ್ಳೆಯದಲ್ಲ. ಅಂದ್ರೆ ಅದೆಲ್ಲ ನಕಾರಾತ್ಮಕತೆಯ ಒಂದು ಸಂಕೇತಗಳಾಗಿರುತ್ತೆ.
ಹಾಗಾಗಿ ನೀವು ಕೂಡ ಏಳಬೇಕಾದ್ರೆ ನಿಮ್ಮ ಕರಗಳ ದರ್ಶನ ಮಾಡಿ ಎದ್ದರೆ ಬಹಳ ಬಹಳ ಒಳ್ಳೆಯ ಫಲಿತಾಂಶವನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಕರಗಳ ದರ್ಶನ ಮಾಡಿದ ನಂತರ ದೇವರ ದರ್ಶನ ಮಾಡಬೇಕು. ಅಂದರೆ ದೇವರ ಫೋಟೋವನ್ನು ದರ್ಶನ ಮಾಡಿದ ನಂತರ ಮುಖವನ್ನು ತೊಳೆದು ಹಲ್ಲನ್ನು ಉಜ್ಜಿ ಮುಖವನ್ನು ತೊಳೆದ ನಂತರ ನೀವು ಬೇಕಿದ್ರೆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ಕೋಬಹುದು. ಪಂಡಿತ್ ಶೇಷಗಿರಿ ಭಟ್ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ, ಮಾಟ ಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9911806552. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ, ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.